ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮೂಡುಬಿದ್ರೆ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಸಮಾಜ ಮಂದಿರದಲ್ಲಿ ನಡೆದ ಮಾಧ್ಯಮ ಹಬ್ಬದಲ್ಲಿ ಕನ್ನಡ ಸುದ್ದಿವಾಹಿನಿಯ ಸುದ್ದಿವಾಚಕ ವಾಸುದೇವ ಭಟ್ ಮಾರ್ನಾಡು ಅವರಿಗೆ ಪ್ರೆಸ್ ಕ್ಲಬ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಶಾಸಕ ಉಮಾನಾಥಿ ಕೋಟ್ಯಾನವರು ಮಾಧ್ಯಮ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿ, ಸಮಾಜದಲ್ಲಿ ಅಂಕುಡೊಂಕುಗಳನ್ನು ತಿಳಿದು ತಿದ್ದಿ ಹೇಳುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು. ಮೂಡಬಿದ್ರೆ ಪತ್ರಿಕಾ ಭವನಕ್ಕೆ ನಿವೇಶನ ಒದಗಿಸಲು ವಿವಿಧ ಹಂತದಲ್ಲಿ ಪ್ರಯತ್ನವನ್ನ ಮಾಡಿದ್ದೇನೆ. ಇನ್ನು 6-7 ತಿಂಗಳಲ್ಲಿ ಮೂಡಬಿದ್ರೆಯಲ್ಲಿ ಪತ್ರಿಕಾ ಭವನ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಒಂದು ಪತ್ರಿಕಾ ಭವನ ತಲೆ ಇದೆ. ನಾನು ನನ್ನ ಶಾಸಕರ ಅನುದಾನದಿಂದ ಅದಕ್ಕೆ 25 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಅಧ್ಯಕ್ಷರಿಗೆ ಹೇಳಿದ್ದೇನೆ. ಅಧ್ಯಕ್ಷರು ಸಿದ್ದರಾಮಯ್ಯ ಕೇಳಿದರು, ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು, ಮಾಡ್ತೇವೆ ಅಂತ. ಖಂಡಿತ ನಿಮಗೆ 25 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತೇನೆ. ಹೀಗಾಗಿ ಅವರದ್ದು ಹೇಳಿದ್ದೇನೆ, 20 ಲಕ್ಷ ರೂಪಾಯಿ ಈಗ ಕೊಡ್ತೇನೆ, 5 ಲಕ್ಷ ರೂಪಾಯಿ ಮತ್ತೆ ಕೊಡ್ತೇನೆ. ನಮಗೆ 50 ಲಕ್ಷ ಮಾತ್ರ ಬಂದಿದೆ ಅಂತ 2-3 ಜನಕ್ಕೆ ಕೊಡಬೇಕಾಗಿದೆ. ಹೀಗಾಗಿ 20 ಲಕ್ಷವನ್ನು ನಾವು ಆದಷ್ಟು ಬೇಗ ಅವರಿಗೆ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಂಘದ ಅಧ್ಯಕ್ಷ ಬಿಳವಾಯಿ ಸೀತಾರಾಮಾಚಾರ್ಯ ಅಧ್ಯಕ್ಷತೆ ವಹಿಸಿದ್ರು. ಮೂಡಬಿದ್ರೆ ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಯುವರಾಜ್ ಜೈನ್ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಜನರ ಮನಸ್ಥಿತಿಯನ್ನ ಒಳ್ಳೆಯ ವಿಚಾರಕ್ಕೆ ಬದಲಾಯಿಸಲು ಪತ್ರಿಕೆಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ. ಇದನ್ನ ಅರಿತು ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಧ್ಯಮ ಮಾಡಬೇಕಾಗಿದೆ ಎಂದು ಹೇಳಿದ್ರು. ವಿಶ್ರಾಂತ ಪತ್ರಕರ್ತ ಸದಾನಂದ ಹೆಗಡೆಕಟ್ಟೆ ಪ್ರಾಯೋಜಿತ ದತ್ತಿನಿಧಿ ಉಪನ್ಯಾಸದಲ್ಲಿ ಡೈಜಿ ವರ್ಲ್ಡ್ ಮಾಧ್ಯಮ ಸ್ಥಾಪಕ ವಾಲ್ಟರ್ ನಂದಳಿಕೆ ಭವಿಷ್ಯದಲ್ಲಿ ಮಾಧ್ಯಮಗಳಿಗಿರುವ ಸವಾಲುಗಳು ವಿಷಯದ ಕುರಿತು ಉಪನ್ಯಾಸ ನೀಡಿದ್ರು. ನಾನು ಫಾಲೋ ಮಾಡಿದ್ದು ನನ್ನ ಪ್ಯಾಷನ್, ನಾನು ಖುಷಿಯಲ್ಲಿದ್ದೇನೆ. ಆದರೆ 3ನೇ ಮಾತು ಹೇಳಿದ್ದು, ನಿಮ್ಮ ಜೀವನದಲ್ಲಿ ನೀವು ಪವರ್ಫುಲ್ ಆಗಿರಬೇಕೆಂದರೆ, ಶಕ್ತಿಯುತವಾಗಿ ನೀವು ಈ ಸಮಾಜದಲ್ಲಿ ಬದುಕಬೇಕಿದ್ರೆ, ಸಾಧನೆ ಮಾಡಬೇಕಿದ್ರೆ ನಿಮ್ಮ ಹತ್ರ 3 ಅವಕಾಶಗಳಿವೆ. 3 ಟಾಪ್ ಅವಕಾಶಗಳು. ಒಂದು, ನೀವು ಗವರ್ಮೆಂಟ್ ಹುದ್ದೆಯನ್ನು ಚೂಸ್ ಮಾಡಿ, ಅಲ್ಲಿ ಪವರ್ಫುಲ್ ಆಗ್ತೀರಾ. ಇಲ್ಲದಿದ್ರೆ ಸ್ಟೇಟ್ ಸೆಂಟ್ರಲ್ ಇರ್ತೀರಿ, AS ತನಕ ಹೋಗಿ ನೀವು ಡೆಫಿನೆಟ್ಲಿ ತುಂಬಾ ಪವರ್ಫುಲ್ ಇರ್ತೀರಿ. 2ನೇದು ಪವರ್ಫುಲ್ ಆಗಬೇಕಿದ್ರೆ ನೀವು ಪಾಲಿಟಿಕ್ಸ್ಗೆ ಜಾಯಿನ್ ಆಗಿದ್ದೀರಿ. ಅಂದ್ರೆ ಪೊಲಿಟಿಕಲ್ ಅಲ್ಲಿ ಅಷ್ಟು ಪವರ್ ಇದೆ ಇವತ್ತಿನ ಯೂತ್. SSLC ಸಾಧಕರಾದ ರುಚಿರಾ ಕುಂದರ್, ಸುಶಾಂತ್ ದರೆಕುಡ್ಡೆ, ಸಿಂಚನ ಮೂಡು ಮಾರ್ನಾಡು ಅವರನ್ನ ಗೌರವಿಸಲಾಯಿತು. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಅಭಯಚಂದ್ರ ಜೈನ್ ಇಬ್ಬರು ಶಾಸಕರಿಂದ 10 ಲಕ್ಷ ರೂಪಾಯಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ 1 ಲಕ್ಷ ರೂಪಾಯಿ ಮೊತ್ತವನ್ನು ಪತ್ರಿಕಾ ಭವನ ನಿರ್ಮಾಣಕ್ಕೆ ನೀಡುವುದಾಗಿ ತಿಳಿಸಿದರು. ಸದಸ್ಯರಾದ ಜಯಸಂತ್ ತಾಕೊಡೆ, ಯಶೋಧರ ವಿ ಬಂಗೇರ, ರಾಘವೇಂದ್ರ ಶೆಟ್ಟಿ, ಪುನೀತ್ ಮುಣ್ಕೂರು, ಶರತ್ ದೇವಾಡಿಗ, ಪ್ರೆಸ್ ಕ್ಲಬ್ ನಿರ್ವಾಹಕಿ ದೀಪ್ತಿ ಉಪಸ್ಥಿತರಿದ್ದರು. ಸಂಘದ ಕೋಶಾಧಿಕಾರಿ ಪ್ರಸನ್ನ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ಅಶ್ರಫ್ ವಾಲ್ಪಾಡೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನವೀನ್ ಸಾಲ್ಯಾನ್ ವಂದಿಸಿದ್ರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. Volkswagen Mangalore, Airport Road, Yeyadi, Mangalore. Volkswagen.